ಪ್ರಾಣಿಗಿರುವ ನಿಯತ್ತು ಮನುಷ್ಯನಿಗೆ ಇಲ್ಲ, ಮನುಷ್ಯರಿಗಿಂತ ಹೆಚ್ಚು ಬುದ್ಧಿ ನಾಯಿಗಳಿಗೆ ಇದೆ ಎನ್ನುವ ಮಾತನ್ನ ನಾವೆಲ್ಲರೂ ಪದೇ ಪದೇ ಕೇಳ್ತಾ ಇರ್ತೇವೆ. ಅದಕ್ಕೆ ನಿದರ್ಶನವೆಂಬಂತೆ ಇದೀಗ ಮಂಗಳೂರಿನ ಆಟೋ ಚಾಲಕರೊಬ್ಬರೊಂದಿಗೆ ನಂಟು ಬೆಸೆದುಕೊಂಡಿರುವ ನಾಯಿಯ ಕತೆ ಇದು. ಈ ನಾಯಿಗೆ ಆಟೋದಲ್ಲಿ ತಿರುಗಾಡುವುದೆಂದ್ರೆ ಭಾರಿ ಖುಷಿ. ಆಟೋ ರಿಕ್ಷಾ ಚಾಲಕ ಸಿರಿಲ್ ಡಿಸೋಜಾ ಅವರು ಮೂಲತಃ ಕಾರ್ಕಳದವರಾಗಿದ್ದು ಪ್ರಸ್ತುತ ಮಂಗಳೂರಿನ ಕುಲಶೇಖರದಲ್ಲಿ ವಾಸ್ತವ್ಯ ಹೂಡಿದ್ದು ಕಳೆದ 2 ವರ್ಷಗಳಿಂದ ರಿಕ್ಷಾ ಚಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ವಿಶೇಷ ಅಂದ್ರೆ ಇವರ ಬಳಿ ಟಫಿ ಎನ್ನುವ ಶ್ವಾನವೊಂದು ಇದ್ದು 9 ವರ್ಷ ಪ್ರಾಯದ ಈ ಶ್ವಾನಕ್ಕೆ ರಿಕ್ಷಾದಲ್ಲಿ ತಿರುಗುವುದೆಂದರೆ ಎಲ್ಲಿಲ್ಲದ ಆಸಕ್ತಿಯಂತೆ. ಶಾಂತ ಸ್ವಭಾವದ ಈ ನಾಯಿ ಸಿರಿಲ್ ಅವರ ಪಕ್ಕದಲ್ಲಿಯೇ ಕೂತು ರಿಕ್ಷಾದಲ್ಲಿ ಸಂಚರಿಸುತ್ತೆ. ಬೆಳಗಿನ 1 ರೌಂಡ್ ಹಾಗೂ ಸಂಜೆ 1 ರೌಂಡ್ ನಾಯಿಯನ್ನ ಕರೆದುಕೊಂಡು ಹೋಗೋದು ಸಿರಿಲ್ ಅವರಿಗೂ ವಾಡಿಕೆಯಾಗಿದೆಯಂತೆ. ಜನರು ಕೂಡ ಈ ನಾಯಿಯ ಬಗ್ಗೆ ವಿಶೇಷ ಆಸಕ್ತಿಯನ್ನ ಹೊಂದಿದ್ದಾರೆ. ಮೊದಮೊದಲು ಸ್ವಲ್ಪ ಸಂಕೋಚ ಪಟ್ಟರು, ನಂತರ ನಾಯಿಯ ಮುಗ್ಧತೆ ಕಂಡು ರಿಕ್ಷಾದಿಂದ ಇಳಿಯುವ ಹೊತ್ತಿಗೆ ಸಂತೋಷದಿಂದ ಇರುತ್ತಾರೆ ಎನ್ನುತ್ತಾರೆ ಸಿರಿಲ್. ಇನ್ನು ಈ ನಾಯಿ ರಿಕ್ಷಾದಲ್ಲಿ ಇದೆ ಎಂದು ಯಾರು ಭಯ ಪಡುವುದಿಲ್ಲಂತೆ. ಶ್ವಾನ ಪ್ರೇಮಿಗಳು ಇದನ್ನ ಕಂಡು ಖುಷಿ ಪಡ್ತಾ ಇದ್ದಾರೆ ಎನ್ನುತ್ತಾರೆ. ನಾಯಿ ಸಾಧಾರಣ ಚಿಕ್ಕ ನಾಯಿ ಮರಿಯನ್ನು ತಂದದ್ದು, ಕಾರ್ಕಳದಿಂದ ತಂದದ್ದು. ಈಗ 9 ವರ್ಷ ಆಯ್ತು ಅದಕ್ಕೆ. ಮೊದಲಂದ್ರೆ ಮನೆಯಲ್ಲಿ ಯಾರು ಇರ್ತಿರ್ಲಿಲ್ಲ. ಹಾಗೆ ಚಿಕ್ಕ ಮರಿ ಇರುವಾಗ ನಾವು ಆಚೆ ಈಚೆ ಹೋಗುವಾಗ ಕಾರ್ ಇತ್ತು, ಕಾರಲ್ಲೆಲ್ಲ ನಾವು ಸ್ವಲ್ಪ ಟೈಮ್ ಹೋಗಿ ಬರುವುದಾದ್ರೆ ನಾನು ಕರ್ಕೊಂಡು ಬರ್ತಿದ್ದೆ, ಮತ್ತೆ ಗೂಡಲ್ಲಿ ಹಾಕ್ತಿದ್ದೆ, ಹಾಗೆಲ್ಲ ಇತ್ತು. ಮತ್ತೆ ಗೂಡಿಂದ ಹೊರಗೆ ಬಿಡೋದು ಓಪನ್ ಇದ್ರಲ್ಲಿ ಇತ್ತು, ಕಾಂಪೌಂಡ್ ಅಲ್ಲಿ ಇತ್ತು. ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮಾತ್ರ ನಾನು ಮೊದಲಿಂದ ಕೂಡ ನನ್ನ ಮಗಳನ್ನು ಮತ್ತೆ ಮಿಸಸ್ ಅನ್ನು ಬಿಡುವಾಗ ನಾನು ಕರ್ಕೊಂಡು ಬರುವಾಗ ಹಾಗೆ ನನ್ನೊಟ್ಟಿಗೆ ತರುವುದು. ಒಂದು 2 ವರ್ಷದಿಂದ ರಿಕ್ಷಾ ಉಂಟು ನನ್ನ ಹತ್ರ. ರಿಕ್ಷಾದಲ್ಲಿ ಮುಂದೆ ಬಂದು ಕುತ್ಕೊಳ್ತದೆ ಅದು. ಬೆಳಿಗ್ಗೆ ಮತ್ತೆ ಸಂಜೆ ಕಂಪಲ್ಸರಿ ಬರ್ತದೆ. ಮತ್ತೆ ಮಧ್ಯದಲ್ಲಿ ನಮ್ಮ ಪರಿಚಯದವರು ಯಾರಾದ್ರೂ ಫೋನ್ ಮಾಡಿದ್ರೆ ಹೀಗೆ ಇದ್ರೆ ನಾನು ಕರ್ಕೊಂಡು ಬರ್ತೇನೆ ಅದರಲ್ಲಿ. ಆ ರಿಕ್ಷಾದಲ್ಲಿ ಏನಿಲ್ಲ, ಫಸ್ಟ್ ಒಮ್ಮೆ ನೋಡ್ತದೆ ಬಂದು ಯಾರು ಬಂದ್ರು ರಿಕ್ಷಕ್ಕೆ ಹೇಗೆ ಅಂತ, ಮತ್ತೆ ಸುಮ್ಮನೆ ಇರ್ತದೆ. ಕೆಲವರು ಮಾತಾಡ್ಲಿಕ್ಕೆ ಟ್ರೈ ಮಾಡುವಾಗ ಸ್ವಲ್ಪ ರೆಸ್ಪಾನ್ಸ್ ಕೊಡ್ತದೆ ಅವರಿಗೆ ಕೂಡ, ಅವ್ರಿಗೆ ಖುಷಿ ಆಗ್ತದೆ. ಅವರಿಗೆಲ್ಲ ಜನರಿಗೆ ಅದರದ್ದು ಮಾತಾಡಿ ಅದರದ್ದು ನೇಚರ್ ನೋಡಿ ಅದು ಕುತ್ಕೊಳ್ಳೋದು ಅಂದ್ರೆ ಹೆಚ್ಚಿನವ್ರು ಹೇಳ್ತಾರೆ ಮನುಷ್ಯರದ್ದು ಜಾಸ್ತಿ ನಾಯಿಗೂ ಬುದ್ಧಿ, ಹಾಗೆಲ್ಲ ಹೆಚ್ಚಿನವರು ಅದನ್ನೇ ಮಾತಾಡ್ತಾರೆ.